ವಕ್ಫ್ ಬೋರ್ಡ್ನಿಂದ ರೈತರ ಜಮೀನಿಗೆ ನೋಟಿಸ್ ನೀಡಿದ್ದಕ್ಕೆ ರೈತ ವರ್ಗ ಕೆಂಡಾಮಂಡಲವಾಗಿದ್ದು, ಇದೀಗ ರೈತ ಪರ ಹೋರಾಟಕ್ಕೆ ಬಿಜೆಪಿ ಸಾಥ್ ನೀಡಿದ್ದು ಪುತ್ತೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧಾರ ಕೈಗೊಂಡಿದೆ. ಪುತ್ತೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು ಪ್ರತಿಭಟನೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಆಡಳಿತದಲ್ಲಿದ್ದ ಯಾವ ಸರ್ಕಾರವೂ ಈ ರೀತಿ ಮಾಡಿಲ್ಲ. ಆದರೆ ಸಿದ್ದರಾಮಯ್ಯ ಸರ್ಕಾರ ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣದಿಂದಾಗಿ ರೈತರಿಗೆ ನೋಟಿಸ್ ನೀಡಲಾಗಿದೆ. ಹಿಂದೆ ರಾಜ್ಯವನ್ನು ಆಳಿದ್ದ ಮುಸ್ಲಿಂ ರಾಜರ ಜಮೀನನ್ನು ಕಾಂಗ್ರೆಸ್ ಸರ್ಕಾರ ವಕ್ಫ್ ಬೋರ್ಡ್ಗೆ ನೀಡಿತ್ತು. ಆದರೆ ಅದಕ್ಕೆ ಮೊದಲೇ ಆ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೃಷಿಕರು ಮಾಡುತ್ತಿದ್ದರು. ಇದೀಗ ರಾಜ್ಯದ ವಕ್ಫ್ ಸಚಿವರೇ ರೈತರಿಗೆ ನೋಟಿಸ್ ನೀಡಿ ಎಬ್ಬಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನಗೆ ಈ ಅಧಿಕಾರ ನೀಡಿರುವುದಾಗಿ ಸಾರ್ವಜನಿಕವಾಗಿ ಹೇಳುತ್ತಿದ್ದಾರೆ. ರೈತರ ಪಹಣಿ ಪತ್ರದಿಂದ ವಕ್ಫ್ ಹೆಸರನ್ನು ತಕ್ಷಣವೇ ಕಿತ್ತು ಹಾಕಬೇಕು. ಈ ನಿಟ್ಟಿನಲ್ಲಿ ನವೆಂಬರ್ 4ರಂದು ಪುತ್ತೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಮತ್ತು ರಾಜ್ಯಾದ್ಯಂತ ಈ ಬಗ್ಗೆ ಬಿಜೆಪಿ ಹೋರಾಟ ನಡೆಸಲಿದೆ ಎಂದರು. ಕೆಲವು ಕಡೆ ತಹಸೀಲ್ದಾರ್ಗಳು ಡಿಸಿಗಳು ಬೇರೆ ಬೇರೆ ಕಾರಣದಿಂದ ನೋಟಿಸ್ ಮಾಡಿಸಿದ್ದಾರೆ. ಉದಾಹರಣೆಗಳಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಮ್ಕಿ ಇದ್ದಿದೆ ಸಮಸ್ಯೆ. ಕುಮ್ಕಿ ಇದಕ್ಕೆ ಕೆಲವು ಕಡೆ ನೋಟಿಸ್ ಮಾಡಿದ್ದಾರೆ. ಅವತ್ತೊಮ್ಮೆ ಮಾಡಿದ್ರು. ಒಬ್ಬೊಬ್ಬ ಕಂದಾಯ ಈಗ ಮೊದಲೊಮ್ಮೆ ನೋಟಿಸ್ ಮಾಡಿದ್ರು. ಈಗ ನೋಡಿ ಆಗ ಸಾಲ್ವ್ ಮಾಡ್ತಾ ಇದ್ರು. ಈಗ ಈ ಸಮಸ್ಯೆ ಹಿಂದಿನ ಸರ್ಕಾರ ತುಂಬಾ ಸರ್ಕಾರಗಳು ಆಗಿ ಹೋಗಿದೆ. ಆದರೆ ಯಾವುದೇ ಸರ್ಕಾರ ರೈತರಿಗೆ ನೋಟಿಸ್ ಮಾಡಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಈಗ ನೋಟಿಸ್ ಮಾಡಿದ್ರು. ಅದರಲ್ಲಿ ಜಮೀನು ನಮ್ಮದೇ ಹೇಳಿದ್ರು, ನಾವೇ ನೋಟಿಸ್ ಮಾಡಿದ್ರು, ಮುಖ್ಯಮಂತ್ರಿ ಹೇಳಿ ಅಂತೇಳಿ. ಎಚ್.ಡಿ. ಕುಮಾರಸ್ವಾಮಿ ಇದ್ರು, ಮಾಡಲಿಲ್ಲ. ಬೊಮ್ಮಾಯಿ ಇದ್ರು, ಮಾಡಲಿಲ್ಲ. ಇಲ್ಲ ಆಗ್ಲಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ಅವರು ಯಾಕೆ ಬೀದಿಗಿಳಿದು ಹೋರಾಟ ಮಾಡಲಿಲ್ಲ? ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಬೇಕಿತ್ತಲ್ಲ ಅವರು. ನೋಟಿಸ್ ಮಾಡಿದ್ರೆ ಅಲ್ಲ, ನಾನು ಹೇಳುತ್ತೇಳಿ ಅವರು ಬೀದಿಗಿಳಿದು ಹೋರಾಟ ಮಾಡಬೇಕಿತ್ತು. ಅವ್ರು ನಿಲ್ತಾರ ಅಂತದ್ದು ಗೊತ್ತಿದ್ದಾರ? ಏನು ಅವರು ವಿರೋಧ ಪಕ್ಷವಾಗಿ ಏನು ಅವರು ಇದು ಮಾಡ್ತಾ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಹೇಳಲಿಕ್ಕೆ ಸುಲಭ, ನೀವು ಮಾಡಿದ್ದೀರಿ ಅಂತೇಳಿ ಪ್ರೂಫ್ ಕೊಡ್ಲಿ. ಅದಕ್ಕೆ ನಾವು ಪ್ರೂಫ್ ಕೊಡ್ತೇವೆ. ಈಗ ಅವ್ರು ಎಲ್ಲೆಲ್ಲಿ ನೋಟಿಸ್ ಮಾಡಿದ್ದಾರೆ ಅಂತ ಸರ್ಕಾರದ ಅದೇ ಎಲ್ಲಿ ಡಿನೋಟಿಫಿಕೇಶನ್ ಮೂಡದಲ್ಲಿ ಜಾಗ ತಗೊಂಡು ವಾಪಸ್ ಕೊಡುವಂಥದ್ದು, ಇವತ್ತು ಖಜಾನೆಯಿಂದ ದುಡ್ಡು ತಗೊಂಡು ವಾಪಸ್ ಕಟ್ಟುವಂಥದ್ದು, ನೋಟಿಸ್ ಕೊಟ್ಟು ವಾಪಸ್ ತಗೊಳ್ಳುವಂಥದ್ದು. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕಳೆದ 1.5 ವರ್ಷದಿಂದ ಇದನ್ನೇ ಮಾಡುದು. ಏನು ಕಳ್ಳತನ ಮಾಡಿ ಪುನಃ ವಾಪಸ್ ಕೊಟ್ಟು ನಾನು ಕಳ್ಳತನ ಮಾಡಲಿಲ್ಲ ಅಂತ ಹೇಳುದು, ನೋಟಿಸ್ ವಾಪಸ್ ತಗೊಂಡು ನಾವು ನೋಟಿಸೇ ಮಾಡಲಿಲ್ಲ ಅಂತ ಹೇಳುದು. ಅರ್ಥ ಆಯ್ತಾ? ಸಿದ್ದರಾಮಯ್ಯ ಬಂದಿಂದ ಇದು ಮಾಮೂಲು. ಈಗ ನೋಟಿಸ್ ತಗೊಂಡ್ರೆ ನಿಮ್ಮ ಬೇಡಿಕೆ ನಿಲ್ಲುವುದಿಲ್ಲ. ನೋಟಿಸ್ ಅಲ್ಲ, ಆ ರೈತರ ಬಗ್ಗೆ ರೈತರಿಗೆ ಕಾಲಂ ನಂಬರ್ 11ರಲ್ಲಿರುವಂತಹ ವಕ್ಫ್ ಆಸ್ತಿ ಹೆಸರನ್ನು ತೆಗಿಬೇಕು. ಯಾರ್ಯಾರು ರೈತರಿದ್ದಾರೋ ಆ ರೈತರ ಹೆಸರಲ್ಲಿ ಇರಬೇಕು. ಯಾರ್ಯಾರ ಸ್ವಾಧೀನದಲ್ಲಿ ಇದೆಯೋ ಅವರಿಗೆ ಅದನ್ನು ಕೊಡುವಂತ. ಇವತ್ತು ನಿನ್ನೆ ಅಂತಲ್ಲ, ಇದು ಅದಕ್ಕೆ ಉಲ್ಲೇಖ ಹೇಳಿದಾರಲ್ಲ. ಎಷ್ಟು ವರ್ಷ? 40 ವರ್ಷ 50 ವರ್ಷ ಎಡಗೊಟ್ರು. ಅಲ್ಲಿಂದ ಅವ್ರು ಇರಬೇಕು ಅಂತೇಳಿ. ಸರಿ, ಅಂತದ್ದನ್ನು ಫಸ್ಟ್ ಇದು ಮಾಡ್ಲಿ, ಸ್ಯಾಟರೇಟ್ ಮಾಡ್ಲಿ. ಇದು ಖಂಡಿತ ಸ್ಪಷ್ಟ ಒಂದು ನಿರ್ದೇಶನ. ಅದರ ಜೊತೆಯಲ್ಲಿ ಇವತ್ತು ಈ ಸರ್ಕಾರಕ್ಕೆ ರೈತರ ಬಗ್ಗೆ ಹಿತಾಸಕ್ತಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ ಎನ್ನುವಂಥದ್ದು ಕೂಡ ಒಂದು ಸಂದೇಶ ಸಾರುವಂತ ಕೆಲಸ ಇವತ್ತು ಈ ಕರ್ನಾಟಕದಲ್ಲಿ ಆಗ್ತಾ ಇದೆ. ಅದಕ್ಕೆ ಬೇಕಾಗಿ 4ನೇ ತಾರೀಕು ಕರ್ನಾಟಕದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡುವ ಮುಖಾಂತರ, ಧರಣಿ ಮಾಡುವ ಮುಖಾಂತರ ಈ ಒಂದು ಏನು ಭ್ರಷ್ಟ ಸರ್ಕಾರದ ಈ ಭ್ರಷ್ಟ ಕಾನೂನು, ಅತಿರೇಕದ ಮುಸ್ಲಿಂ ತುಷ್ಟೀಕರಣ, ಇದನ್ನು ಖಂಡಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಲಿಕ್ಕಿದೆ. ಈ ಕಾರ್ಯಕ್ರಮ ಕಂಡುಕೊಂಡಾಗೆ ನಿರಂತರ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪದಲ್ಲಿ ಈ ಸರ್ಕಾರವನ್ನು, ಈ ಮುಖ್ಯಮಂತ್ರಿಯನ್ನು ಇಳಿಸುವ ತನಕ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಎನ್ನುವಂತ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೋಬಳಿ ಮಟ್ಟಕ್ಕೂ ಇದನ್ನು ವಿಸ್ತರಿಸಿಕೊಂಡು ಇವತ್ತು ರೈತರ ಪರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರ ಆ ಒಂದು ಅಸ್ತಿತ್ವಕ್ಕೆ ಬೆಂಬಲವಾಗಿ ನಾವು ಕೂಡ ನಿಲ್ಲುವವರಿದ್ದೇವೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ